ಒಂದು ಪ್ರವೀಣ ನೆಟ್ಟಾಳ್ ಇವರ ಬಲಿದಾನದಿಂದ ಅವರ ಮನೆಗೆ ಹೋಗಕ್ಕಾಗಿರಲಿಲ್ಲ. ಸರ್ಕಾರ ನಮ್ಮನ್ನು ತಡೆದಿತ್ತು. ಕೋರ್ಟಿನಿಂದ ಅದನ್ನ ನಾವು ಸ್ಟೇ ತಂದು ಇವತ್ತು ಭೇಟಿ ಆಯಿತು. ಭೇಟಿ ನಂತರ ಹೋಗ್ಬೇಕಾದ್ರೆ ನಮ್ಮ ಪದ್ಮನಾಭಯ್ಯ ಯಕ್ಷಗಾನದ ಪ್ರವೀಣರು, ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದಂಥವರು, ಅವರ ಆತಿಥ್ಯದಲ್ಲಿ ಇವತ್ತಿನ ಭೋಜನ ಎಲ್ಲರೂ ನಾವು ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ದುರ್ಗಾ ಪರಮೇಶ್ವರಿ ನಮ್ಗೆಲ್ಲರಿಗೂ ಕೂಡ ಭಾರತ ಮಾತೆಯ ರಕ್ಷಣೆಗೋಸ್ಕರ ಶಕ್ತಿ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು, ಬಹಳ ಗಂಭೀರ ಇದೆ ದೇಶದ ಪರಿಸ್ಥಿತಿ. ಇಸ್ಲಾಂ ಶಕ್ತಿ, ಇಸಾಯಿ ಶಕ್ತಿ, ಕಮ್ಯುನಿಸ್ಟರು, ನಾಸ್ತಿಕವಾದಿಗಳು, ಬುದ್ಧಿಜೀವಿಗಳು, ಇನ್ನು ಒಂದು ಭ್ರಷ್ಟ ವ್ಯವಸ್ಥೆ, ಇವರೆಲ್ಲರ ವಿರುದ್ಧ ಹೋರಾಟ ಮಾಡುವಂಥ ಅನಿವಾರ್ಯತೆ ಇವತ್ತಿನ ನಮ್ಮ ಯುವಕರಲ್ಲಿ, ನಮ್ಮ ನಾಗರಿಕರು ಬಂದಿದೆ. ದುಷ್ಟರು ಎಲ್ಲಿವರೆಗೆ ಬಂದಿದ್ದಾರೆ, ಮನೆ ಬಾಗಿಲವರೆಗೆ ಬಂದ್ಬಿಟ್ಟಿದ್ದಾರೆ. ಇನ್ನು ಒಳಗಡೆ ಬರದೇ ಇರೋ ಹಾಗೆ ಅವರನ್ನು ತಡಿಬೇಕಾಗಿದೆ, ನಾಶ ಮಾಡಬೇಕಾಗಿದೆ, ಮೆಟ್ಟಿ ನಿಲ್ಲಬೇಕಾಗಿದೆ. ಸೊ ಅದಕ್ಕೆ ನಮ್ಮಲ್ಲಿ ಭೇದಗಳು, ವೈಮನಸ್ಸುಗಳು ಅಥವಾ ಇನ್ನು ಏನೇ ಇದ್ರೂ ಕೂಡ ನಾವೆಲ್ಲ ಪಕ್ಕಕ್ಕಿಟ್ಟು ನಾವೆಲ್ಲ ಒಟ್ಟಾಗಲೇಬೇಕು, ಒಂದಾಗಲೇಬೇಕಾಗಿದೆ. ಸೊ ಇವತ್ತು ಸಾವರ್ಕರ್ಗೆ ಅವಮಾನ ಮಾಡ್ತಾರೆ. ಗಣೇಶನ ಪ್ರತಿಷ್ಠಾಪನೆಗೆ ಸುಪ್ರೀಂ ಕೋರ್ಟ್ ವರೆಗೆ ಮುಸ್ಲಿಮರು ಹೋಗ್ತಾರೆ. ಅಂದ್ರೆ ಎಲ್ಲಿವರೆಗೆ, ಯಾವ ಮಟ್ಟದವರೆಗೆ ಬಂದಿದ್ದಾರೆ ಅಂತನ್ನುವಂಥದ್ದು ನಾವು ಅರ್ಥಕೊಂಡು ಜಾಗೃತಿಯಾಗಿ ಇವತ್ತು ಕ್ಷಾತ್ರತ್ವನೇ ಬೇಕಾಗಿದೆ. ಆ ಕ್ಷಾತ್ರತ್ವದ ಮೂಲಕ ಈ ದೇಶದ ಉಳಿಸೋಣ. ಪ್ರವೀಣನ ಆತ್ಮಕ್ಕೆ ಶಾಂತಿ ಯಾವಾಗ ಸಿಗತ್ತೆ ಅಂತಂದ್ರೆ, ಯಾರ್ಯಾರು ಕೊಲೆಗಡಕರು ಅವರು ಅರೆಸ್ಟ್ ಆಗಿದ್ದಾರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗುವವರೆಗೆ ಆತ್ಮಕ್ಕೆ ಶಾಂತಿ ಸಿಗೋಲ್ಲ. ಸೊ ಗಲ್ಲು ಶಿಕ್ಷೆ ಆಗೋ ಹಾಗೆ ಸರ್ಕಾರ ದಾಖಲೆಗಳು, ಸಾಕ್ಷಿಗಳು ಸರಿಯಾಗಿ ಗಟ್ಟಿಯಾಗಿ ನಿಲ್ಲುವ ಹಾಗೆ ಮಾಡಬೇಕು. ಕಾನೂನು ಪ್ರಕ್ರಿಯೆ ಬೇಗನೆ ಆಗಬೇಕು. 10 ವರ್ಷಗಟ್ಟಲೆ ನಾವು ಕಾಯೋದಿಲ್ಲ. ನಮಗೆ ಕೂಡಲೇ ಆಗಬೇಕು ಅಂತನ್ನುವಂಥದ್ದು ಕೂಡ ನಾವು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಸೊ ಆ ರೀತಿಯ ಪ್ರಕ್ರಿಯೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಇನ್ನು ಅವರಿಗೆ ಸರ್ಕಾರ ಅವರು ಧರ್ಮಪತ್ನಿಗೆ ಉದ್ಯೋಗ ಕೊಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಈ ರೀತಿ ಅನೌನ್ಸ್ಮೆಂಟ್ ಬಹಳಷ್ಟು ಸಮಯದಲ್ಲಿ ಮಾಡಿದ್ದಾರೆ, ಬೇರೆ 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 ಸಮಯದಲ್ಲಿ ಮಾಡಿದ್ದಾರೆ, ಆಗಿಲ್ಲ. ಸೊ ಇದನ್ನ ನಾವು ವ್ಯರ್ಥ ಆಗಕ್ಕೆ ಕೊಡೋದಿಲ್ಲ, ಆಗೋ ಹಾಗೇನೆ ಮಾಡೋದು. ಹಾಗೇನಾದ್ರೂ ಅಕಸ್ಮಾತ್ ಡಿಲೇ ಆದ್ರೆ, ಲೇಟ್ ಆದ್ರೆ ನಾವೆಲ್ಲರೂ ಒಟ್ಟಿಗೆ ಮುಖ್ಯಮಂತ್ರಿ ಮನೆ ಒಂದು ಕೂತ್ಕೊಂಡು ಧರಣಿ ಮಾಡಿ ಕೊಡೋವರೆಗೆ ನಿಮ್ಮ ಆರ್ಡರ್ ನಾವು ಕೈಯಲ್ಲಿ ಕೊಡಬೇಕು, ಆ ಕುಟುಂಬಕ್ಕೆ ಒಂದು ಆಧಾರ ಸಿಗಬೇಕು ಅನ್ನುವಂಥ ನಿಮ್ಮ ಕರ್ತವ್ಯ. ಅದು ಉಪಕಾರ ಅಲ್ಲ, ಸರ್ಕಾರ ಮಾಡುವಂತ ಉಪಕಾರ ಅಲ್ಲ, ಕರ್ತವ್ಯ. ಸರ್ಕಾರ ಇಂತಹ ಸರ್ಕಾರ ತರೋಗೋಸ್ಕರನೇ ನಮ್ಮಂಥವರ ಬಲಿದಾನ, ರಕ್ತ, ಬೆವರು ಸುರಿಸಿ ನಾವು ಇವತ್ತು ಮೇಲೆ ತಂದಿದ್ದೀವಿ. ಸೊ ಅದನ್ನು ಕೂಡ ನಾವೆಲ್ಲರೂ ನೆನಪಿಟ್ಟುಕೊಂಡು, ಮತ್ತು ಇವತ್ತಿನ ಈ ದೇಶದ ಪರಿಸ್ಥಿತಿ ಬಹಳ ಗಂಭೀರದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು ಅನ್ನುವಂಥದ್ದು ಒಂದೇ ಉತ್ತರ. ಅದಕ್ಕೆ ಇನ್ನು ಬೇರೆ ಏನಿಲ್ಲ. ಒಟ್ಟಾದರೆ ಎಲ್ಲವೂ ಸರಿಯಾಗತ್ತೆ. ಈಗ ಗಣೇಶೋತ್ಸವದಲ್ಲಿ ಹೇಗೆ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ, ಲಕ್ಷಾಂತರ ಜನ, ಚಿತ್ರದುರ್ಗದಲ್ಲಿ 1.5 ಲಕ್ಷ ಜನ ಸೇರಿದ್ರು, ಬಾಳೆಹೊನ್ನೂರಿನಲ್ಲಿ, ಎಲ್ಲಾ ಕಡೆಗೂ ಕೂಡ ಇವತ್ತು ಯುವಕರು, ಇವತ್ತು ನಾಗರಿಕರು ಒಟ್ಟಾಗ್ತಾ ಇದ್ದಾರೆ, ಒಂದಾಗ್ತಾ ಇದ್ದಾರೆ. ಸೊ ಗಣೇಶ ನಮ್ಮನ್ನು ಕೂಡಿಸ್ತಾ ಇದ್ದಾರೆ, ಸಾವರ್ಕರ್ ನಮ್ಮನ್ನು ಕೂಡಿಸ್ತಾ ಇದ್ದಾರೆ. ಸೊ ಅಂತ ಈ ಶಕ್ತಿಗಳ ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟಾಗುವಂತ ಒಂದು ಒಳ್ಳೆ ಸಂದೇಶನೂ ಹೋಗ್ತಾ ಇದೆ. ಸೊ ಹಾಗೆ ಮುಂದುವರಿಸೋಣ. ಭಾರತ ಮಾತೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಿ ನಮಗೆ ಶಕ್ತಿ ನೀಡ್ಲಿ, ನಿಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ದುಷ್ಟರನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ನಮಗ್ ಕೊಡ್ಲಿ. ನಾವು ಮಾಡಿ ತೋರಿಸ್ತೀವಿ, ನಮಗಿದೆ. ಸೊ ಆ ಆಶೀರ್ವಾದ ಆ ತಾಯಿ ನಮಗೆ ಮಾಡ್ಲಿ ಅಂತನ್ನುವಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೇನೆ.